ಬಂಟ್ವಾಳ ಅಮ್ಮೆಂಬಳ ಕೊರನಾಡುವಿನ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಅಷ್ಟಬಂಧ ಸಹಸ್ರ ಕುಂಭಾಭಿಷೇಕ ಮಾರ್ಚ್ 27ರಂದು ಆರಂಭಗೊಂಡು ಅಷ್ಟಬಂಧ ಲೇಪನ ಪರಿಕಲಶಾಭಿಷೇಕ ಬ್ರಹ್ಮಕಲಶಾಭಿಷೇಕದೊಂದಿಗೆ ಸಮಾಪನಗೊಂಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ಭಕ್ತರು ಸೋಮನಾಥೇಶ್ವರನ ದರ್ಶನ ಪಡೆದು ಕೃತಾರ್ಥರಾದರು. ಈ ವೇಳೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಶ್ರೀ ಸೋಮನಾಥ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ ಗಟ್ಟಿ, ಯಾವುದೇ ಒಂದು ಕ್ಷೇತ್ರದ ಸೇವೆ ಮಾಡಬೇಕಾದರೂ ಅದಕ್ಕೆ ಯೋಗ ಬೇಕು. ಇಲ್ಲಿ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಸಾತ್ವಿಕವಾಗಿ ನಡೆಯುವುದರಿಂದ ಈ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗಿದೆ ಅಂತ ಹೇಳಿದರು. ಇನ್ನು ಪತ್ರಕರ್ತರಾದ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಮಾತನಾಡಿ ತುಳುನಾಡಿನ ಗಡಿ ಸಂಪ್ರದಾಯಗಳ ಬಗ್ಗೆ ಧಾರ್ಮಿಕ ವಿವರಣೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಮಾಲಾಡಿ ಅಜಿತ್ ಕುಮಾರ್ ರೈ ಮಾತನಾಡಿ, ಸುಂದರವಾಗಿ ದೇವಸ್ಥಾನ ನಿರ್ಮಾಣಗೊಂಡಿದೆ, ಉತ್ತಮ ಕಾರ್ಯ, ಇನ್ನಷ್ಟು ಕೆಲಸ ನೆರವೇರಬೇಕಾಗಿದೆ, ಎಲ್ಲರ ಸಹಾಯ ಅಗತ್ಯ ಅಂತ ತಿಳಿಸಿದರು. ಬಳಿಕ ರಾಜಾಂಗಣದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ಹಾಗೂ ಪ್ರವೀಣ್ ಗೋಡ್ಕಿಂಡಿ ಅವರ ಬಾನ್ಸುರಿ ವಾದನೆ ನೆರೆದಿದ್ದ ಭಕ್ತರ ಮನಸೂರೆಗೊಂಡಿತು. ಸುಜ್ಞಾನದ ಬುಲ್ಪು ಎರ್ಲಡ್ ಕುರುನಾಡದ ಈ ಸುಧರ್ಮ ಸಭೆದ ಚಾವಡಿಡ್ ಬೆಳಗಿನಂಚಿನ ದೀಪ ಸುಖಮುಖ ಪ್ರಾಪ್ತಿಯಾವಡು ಒವ್ವೇ ಒಂಜಿ ಕ್ಷೇತ್ರದ ಸೇವೆ ಮಲ್ಪಡುಂದಾಂಡಲ ಐಕ ಮಾತ ಯೋಗ ಬೋರ್ಡ್ಗೆ ಯೋಗ ಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನಪಿ ನಾಲಿಪ್ಯತೆ ಎಂದು ಪಂಡದು ಶೋ ಕೊಡುಂಡು. ಜಯರಾಮ್ ಸಾಂತಿರ ಪಂಡರ್ ಮುರನಿ ಮುಲ್ತ ಅಧ್ಯಕ್ಷರು 27 ತಾರೀಕದಾನೆ ಪ್ರಾರ್ಥನೆ ಮಲ್ತೇರು ದಾಲ ಒಂಜಿ ಚೂರು ತಪ್ಪಾದಿತ್ತಂಡಲ ಕ್ಷಮೆ ಕೊರೋಡು ಒಂದು ಪಂಡದು ಅಂಚಾಡ್ದು ಸಾತ್ವಿಕವಾಯಿನ ನೆಲಗಟ್ಟಡು ಈ ಕ್ಷೇತ್ರದ ಪ್ರತಿ ಒಂಜಿಯ ಕಾರ್ಯ ಚಟುವಟಿಕೆಲ್ಲ ನಡೆಪು ನಡೆದಾತರ ಈ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಅನ್ನೋದು ಪಂಡದು ಯಾನು ಈ ಸಂದರ್ಭ ಭಾರಿ ಮಲ್ಲ ಕೆಲಸನು ಈ ಜೀರ್ಣೋದ್ಧಾರ ಸಮಿತಿ ಆಡಳಿತ ಸಮಿತಿ ಕೊಡ್ತು ಮಲ್ತದೇರು ಭಾರಿ ಪೊರ್ಲಾತಂಡು ಗೋಪುರಗಳ ಭಾರಿ ಪೊರ್ಲಾತಂಡು ನಿಕ್ಲಿ ಸಮಸ್ತ ಜನಸಮೂಹದ ನಮ್ಮ ದೇಶದ ಬಾಂಧವರನ್ನ ಪರವಾದ ತೆರೆತಗ್ಗಾದ ಕೈ ಮುಗಿದು ನಮಸ್ಕಾರ ಮಲ್ಪ ನಮ್ಮಲ್ಪ ಒಂದು ಗುರುಕಾರ ಪದ್ಧತಿ ಇಂದಿತ್ತನು ದುಂಬುದ ಕಾಲಡು ಆ ಗ್ರಾಮಡು ಧಾರ್ಮಿಕ ಕೆಲಸಲೆಂಚ ಸಾಮಾಜಿಕ ಕೆಲಸಲೆಂಚ ನಡಪಡು ಆರ್ಥಿಕ ವಾಯನಂಚಿನ ವ್ಯವಸ್ಥೆಲೆಂಚ ಮಲ್ತಂದು ಪೋಡು ಪನ್ಪುನೈಕ್ ಒಂಜಿ ತನ್ನದೇ ಆಯನಂಚಿನ ಒಂಜಿ ಚೌಕಟ್ಟನ್ನು ಪಾಡ್ದು ಭಾರಿ ಪೊರ್ಲುಡು ಸಮಾಜ ನೀತಿನ ನಮನ ಹಿರಿಯರ್ನಗಳು ಪಾಡ್ದು ಕೊರಿಯರು. ಎಲೆಕ್ಷನ್